ಇನ್ನು ಚಿತ್ರರಂಗದಲ್ಲಿ ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿರುವಂತಹ ಕನ್ನಡ ಹಿರಿಯ ನಟಿ ಲಕ್ಷ್ಮಿಯವರ ಬಗ್ಗೆ ಬರ್ತಾರಂಥ ಅತಿ ದೊಡ್ಡ ದುರಂತ ಸುದ್ದಿ ಅಂತಲೂ ಕೂಡ ಹೇಳ್ಬೋದು. ಹಾಗಾದರೆ ನಿಜಕ್ಕೂ ಏನಾಗಿದೆ ಇಲ್ಲಿ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ. ಅದಕ್ಕೆ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಕನ್ನಡದ ಖ್ಯಾತ ಹಿರಿಯ ನಟಿ ಲಕ್ಷ್ಮಿಯವರ ಬಗ್ಗೆ ಬಂದಿರೋಂಥ ಅತಿ ದೊಡ್ಡ ನೋವಿನ ಸುದ್ದಿ ಅಂತಲೂ ಕೂಡ ಇದನ್ನು ಈಗ ನಾವು ನೋಡ್ಬೋದು. ಯಾಕೆಂತಂದರೆ ಲಕ್ಷ್ಮಿಯವ್ರನ್ನ ನೀವು ನೋಡಿರ್ಬೋದು, ಸತತವಾಗಿ 20-25 ವರ್ಷದ ಚಿತ್ರರಂಗದಲ್ಲಿ ಈಗ ಕಾಣಿಸಿದ್ದಿಲ್ಲ ಅಂತ ಹೇಳ್ಬೋದು. 2001 ಬಂದ ಸೂರ್ಯವಂಶ ಬಿಟ್ಟ ನಂತರ ಪುನೀತ್ ರಾಜ್ಕುಮಾರ್ ವಂಶಿ ಸಿನಿಮಾ ಬಿಟ್ಟರೆ ಮತ್ತೆ ಎಲ್ಲೂ ಕೂಡ ಅವರು ಕಾಣಸಿಗಲಿಲ್ಲ. ತುಂಬ ಅತಿ ದೊಡ್ಡ ಹಿರಿಯ ನಟಿಯಾಗಿದ್ದಂಥ ನಟಿ ಏಕೈಕಿ ಕಣ್ಮರೆಯಾಗಿದ್ದು ಎಲ್ಲಿಗೆ ಅಂತ ನೋಡ್ತಾ ಹೋದರೆ ಚೆನ್ನೈನಲ್ಲಿ ಈಗ ತಮ್ಮದೇ ಆದಂಥ ಹೋಟೆಲ್ ಮತ್ತು ರೆಸ್ಟೋರೆಂಟ್ ಮತ್ತು ರೆಸಾರ್ಟ್ಗಳನ್ನು ಈಗ ಸ್ಥಾಪನೆ ಮಾಡಿದ್ದಾರೆ. ಈಗ ಅದೇ ಬಿಸ್ನೆಸ್ ಕಡೆ ನೋಡ್ಕೊಳ್ತಿದ್ದಾರೆ. ಸದ್ಯ ಈಗಾಗಲೇ ಲಕ್ಷ್ಮೀಗೆ 75 ವರ್ಷ ವಯಸ್ಸಾಗಿದೆ. ಇಂದೆಲ್ಲ ನಾಳೆ ಸೀರಿಯಲ್ಗೆ ಅಥವಾ ಸಿನಿಮಾಕ್ಕೆ ವಾಪಸ್ ಬರ್ತಾರೆ ಅಂತ ಅಂದುಕೊಂಡಿದ್ದಂಥ ಅಭಿಮಾನಿ ಇದೊಂದು ಆಘಾತದ ಸುದ್ದಿ ಅಂತ ಹೇಳ್ಬೋದು. ಕಂಪ್ಲೀಟಾಗಿ ಕನ್ನಡ ಚಿತ್ರರಂಗದ ದೂರನೇ ಉಳ್ಕೊಂಡ್ಬಿಟ್ರು ಅಂತ ಹೇಳ್ಬೋದು. ಕನ್ನಡ ಚಿತ್ರರಂಗ ಮಾತ್ರವಲ್ಲದೆ ಇಡೀ ಚಿತ್ರಲೋಕದಿಂದಲೇ ದೂರ ಉಳಿದು ಈಗ ಸ್ವಂತ ಉದ್ಯಮದ ಕಡೆ ಈಗ ಒಲವು ಮಾಡಿ ಈ ಕಡೆ ನೋಡ್ಕೊಳ್ತಿದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಚಿತ್ರರಂಗದಿಂದ ಇನ್ನಿಲ್ಲವಾದರು.